ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಮಣಿಪಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಲಾ ವಾಹನಗಳಿಗೆ ಸಂಬಂಧಿಸಿದಂತೆ 3 ಪ್ರತ್ಯೇಕ ಘಟನೆಗಳು ಸಂಭವಿಸಿರುವಂತದ್ದು ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಮತ್ತೊಮ್ಮೆ ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಘಟನೆಗಳ ಸ್ವರೂಪ ಬೇರೆ ಬೇರೆ ಆಗಿರಬಹುದು, ಆದರೆ ಮಕ್ಕಳ ಸುರಕ್ಷತೆಯ ಬಗ್ಗೆ ಶಾಲಾ ವಾಹನಗಳ ಮೊದಲ ಆದ್ಯತೆ ಆಗಬೇಕು. ಈ ನಿಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿ, ವಾಹನ ಚಾಲಕರು, ಸಹಾಯಕರು ಹಾಗೂ ಪೋಷಕರ ಜವಾಬ್ದಾರಿ ಬಹಳ ಮುಖ್ಯ. ಇತ್ತೀಚಿನ ದಿವಸಗಳಲ್ಲಿ ಶಾಲಾ ವಾಹನಗಳಿಗೆ ಸಂಬಂಧಿಸಿದಂತೆ ಚಾಲಕನಿಗೆ ಹಠಾತ್ ಸ್ಟ್ರೋಕ್ ಆದಂಥದ್ದು, ಲೈಸೆನ್ಸ್ ಇಲ್ಲದ ವ್ಯಕ್ತಿಯಿಂದ ಚಾಲನೆ, ಟೈರ್ ಸವೆತದಿಂದ ಅಪಘಾತದಂತಹ ಸರಣಿ ಘಟನೆಗಳು ಸಂಭವಿಸಿದೆ. ವಿದ್ಯಾರ್ಥಿಗಳ ಸುರಕ್ಷತೆಯ ಕುರಿತು ತೀವ್ರ ಆತಂಕ ಮೂಡಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಮಣಿಪಾಲ ಭಾಗದಲ್ಲಿಯೇ ನಡೆದಿರುವಂತಹ ಬೇರೆ ಬೇರೆ ಪ್ರತ್ಯೇಕ ಪ್ರಕರಣಗಳು ಇದು. ಅದು ಕೂಡ ಸ್ಕೂಲ್ ಬಸ್ಸಿಗೆ ಸಂಬಂಧಪಟ್ಟಂತು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಮಕ್ಕಳ ಪ್ರಾಣಕ್ಕೆ ಕೂಡ ಅಪಾಯ ಇರುವಂಥದ್ದು. ಹಾಗಾಗಿ ಇತ್ತೀಚೆಗೆ ಒಂದು ಹೈಕೋರ್ಟ್ ಕೂಡ ಬೆಂಗಳೂರಿನ ಒಂದು ಪ್ರಕರಣದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಮಕ್ಕಳನ್ನ ಅವರ ಶಾಲೆಯಿಂದ ಅವರು ಮನೆಗೆ ತಲುಪುವವರೆಗೆ ಅವರ ಕಂಪ್ಲೀಟ್ ಆದಂತಹ ಜವಾಬ್ದಾರಿ ಏನಿದೆ ಅದು ಶಾಲಾ ಆಡಳಿತ ಮಂಡಳಿಯದ್ದೇ ಆಗಿರ್ತದೆ. ಅವರು ಏನು ವಾಹನವನ್ನು ಕಲ್ಪಿಸಿರ್ತಾರೆ ಆ ಒಂದು ವಾಹನದ ಜವಾಬ್ದಾರಿಯೂ ಕೂಡ ಶಾಲಾ ಆಡಳಿತ ಮಂಡಳಿಯದ್ದೇ ಆಗಿರ್ತದೆ. ಮನೆಗೆ ತಲುಪುವವರೆಗೆ ಅವರ ಒಂದು ಜವಾಬ್ದಾರಿ ಅದು ಅನ್ನುವಂಥದ್ದನ್ನು ಕೂಡ ಹೈಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಶಾಲಾ ಅವಧಿ ಮುಗಿದ ಮಕ್ಕಳು ಸುರಕ್ಷಿತವಾಗಿ ಮನೆ ಸೇರುವವರಿಗೆ ಸಂಪೂರ್ಣ ಜವಾಬ್ದಾರಿ ಆಡಳಿತದ್ದೇ ಅಂತ ನ್ಯಾಯಾಲಯ ಕೂಡ ಹೇಳಿರುವಂಥದ್ದು. ಇದರೊಂದಿಗೆ ಶಾಲಾ ಚಾಲಕರು ಮತ್ತು ಪೋಷಕರು ಸಮಾನವಾಗಿ ಜಾಗರೂಕರಾಗಬೇಕಿದೆ. ಈ ಕುರಿತು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಲಾ ಬಸ್ಸುಗಳ ಅರ್ಹತಾ ಪತ್ರ ಅಂದ್ರೆ ಎಫ್ಸಿ ಏನಿರಬಹುದು, ನವೀಕರಣದ ಸಂದರ್ಭದಲ್ಲಿ ವಾಹನಗಳು ಇನ್ನಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸುವಂತೆ ಆರ್ಟಿಒ ಅಧಿಕಾರಿಗಳಿಗೆ ಸೂಚಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಶಾಲಾಡಳಿತ ಮಂಡಳಿಯು ವಾಹನಗಳ ಬ್ರೇಕ್ ಆಗಿರಬಹುದು, ಟೈರ್ ಆಗಿರಬಹುದು, ತಾಂತ್ರಿಕ ಸುಸ್ಥಿತಿಯ ನಿಯಮಿತ ತಪಾಸಣೆಯೊಂದಿಗೆ ಜಿಪಿಎಸ್, ಸ್ಪೀಡ್ ಗವರ್ನರ್, ಸಿಸಿಟಿವಿ ಅಳವಡಿಕೆ ಹಾಗೂ ಚಾಲಕರ ಆರೋಗ್ಯ ಮತ್ತು ಪೊಲೀಸ್ ಹಿನ್ನೆಲೆ ಪರಿಶೀಲನೆಯನ್ನ ಕಡ್ಡಾಯಗೊಳಿಸಬೇಕು. ಚಾಲಕರು ಕೂಡ ಸಂಚಾರ ನಿಯಮ ಪಾಲಿಸ್ತಾ ದೈಹಿಕ ಅಸ್ವಸ್ಥತೆ ಇದ್ದಾಗ ಚಾಲನೆ ಮಾಡದೆ ತಕ್ಷಣವೇ ಶಾಲೆಗೆ ಮಾಹಿತಿ ನೀಡಬೇಕು ಅಂತ ತಿಳಿಸಿರುವಂಥದ್ದು. ಇನ್ನು ಪೋಷಕರು ಮಕ್ಕಳನ್ನ ನಿಗದಿತ ಸಮಯಕ್ಕೆ ನಿಲ್ದಾಣಕ್ಕೆ ಕರೆತರುವುದರ ಜೊತೆಗೆ ಆಟೋ ಹಾಗೂ ಟ್ಯಾಕ್ಸಿಗಳಂತಹ ಖಾಸಗಿ ವಾಹನಗಳ ಮೂಲಕ ಮಕ್ಕಳನ್ನು ಕಳುಹಿಸುವಾಗ ಚಾಲಕರ ಹಿನ್ನೆಲೆ ಮತ್ತು ವಾಹನದ ಸುರಕ್ಷತೆಯನ್ನ ಸ್ವತಃ ಪರಿಶೀಲಿಸಿ ಜಾಗೃತೆ ವಹಿಸುವಂಥದ್ದು ಕೂಡ ಬಹಳ ಅಗತ್ಯ. ಯಾಕಂತ ಹೇಳಿದ್ರೆ ಘಟನೆ ಆದ ಮೇಲೆ ಏನು ಚಿಂತಿಸಿ ಫಲವಿಲ್ಲ. ಹಾಗಾಗಿ ಘಟನೆ ಆಗುವ ಮುಂಚೆ, ದುರ್ಘಟನೆಗಳು ಆಗುವ ಮುಂಚೆ ಆದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಒಳಿತು. ಇದು ಮಳೆಗಾಲದ ಸಂದರ್ಭ, ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ರಮುಖವಾಗಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಮತ್ತು ಪೋಷಕರ ವತಿಯಿಂದ ಯಾವೆಲ್ಲ ಜಾಗರೂಕತೆಗಳನ್ನು ಮಾಡಬಹುದು, ಶಾಲಾ ಆಡಳಿತ ಮಂಡಳಿ ಆ ಬಸ್ಸುಗಳನ್ನು ಸುಸ್ಥಿತಿಯಲ್ಲಿಡುವಂಥದ್ದು ಆಗಿರ್ಬೋದು, ಅದನ್ನು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಸರ್ವಿಸ್ಗಳನ್ನು ಮಾಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ಪೋಷಕರು ಕೂಡ ಆ ಮಗುವನ್ನು ಶಾಲೆಗೆ ಕಳುಹಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಗರೂಕತೆಯನ್ನು ಹೇಳಿಕೊಡುವಂಥದ್ದು ಮತ್ತು ಶಾಲಾ ಆಡಳಿತ ಮಂಡಳಿಯು ಕೂಡ ಅದಕ್ಕೆ ನೇಮಿಸುವಂತಹ ಚಾಲಕರನ್ನ ಬಹಳ ಜಾಗರೂಕತೆಯಿಂದ ಅವರು ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡದಂತೆ ಮತ್ತು ಅಂತಹ ಹಿನ್ನೆಲೆಗಳನ್ನು ಗಮನಿಸಬೇಕು. ಅವರು ಬೇರೆ ಬೇರೆ ಕೆಲಸ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಅಪಘಾತಗಳಾಗಿದೆಯಾ ಅಥವಾ ಅವರ ಡ್ರೈವಿಂಗ್ ಬಗ್ಗೆ ಸಮಸ್ಯೆಗಳಿದೆಯಾ, ಅವುಗಳನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು.